ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಸಖತ್ ಸೌಂಡು ಮನೆ ಹತ್ರ, ಅದಕ್ಕೆ ನಾನೇನು ವಿಡಿಯೋ ಮಾಡೇ ಇಲ್ಲ ಬೆಳಗ್ಗೆಯಿಂದ. ಇದೆಲ್ಲ ಹುಡುಗರುಗಳು ಇಷ್ಟೊತ್ತ ಮೇಲೆ ಸಂಜೆ ಆಗೈತೆ, ಆವಾಗಲೇ ಆಟ ಆಡೋಕ್ಕೆ ಬರ್ತಾರೆ. ಹಂಗಾಗಿ ಸೌಂಡು ಸಿಕ್ಕಾಪಟ್ಟೆ, ವಿಡಿಯೋ ಮಾಡೋಕ್ಕೆ ಅಷ್ಟು ನೋಡಿ ವಾಯ್ಸ್ ಯಾವ ಥರ ಕೇಳಿಸ್ತೈತೆ ಅಂತ. ನನ್ನ ಮಗನ ಇವಾಗ ತಾನೇ ಬಿಟ್ಬಿಟ್ಟು ಬಂದೆ. ನಮ್ಮ ಅಮ್ಮನ ಜೊತೆ ಅವನು ದೇವಸ್ಥಾನಕ್ಕೆ ಹೋದ, ಇಲ್ಲಿ ಹತ್ರದಲ್ಲಿರೋ ದೇವಸ್ಥಾನಕ್ಕೆ. ನಮ್ಮಮ್ಮ ಬಂದು ಕರ್ಕೊಂಡೋದ್ರು. ಬರ್ತಾನೆ ಮತ್ತೆ ಇಲ್ಲಿಗೇನೆ ನೋಡೋಣ. ಆದರೆ ನೈಟ್ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅಂದರೆ ಮಾರ್ನಿಂಗ್ ಹೋಗ್ತೀನಿ. ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದೆಲ್ಲ ಮಿಷಿನ್ಗೆ ಹಾಕಿ ಮತ್ತು ಇದೇ ಆಯಿತು. ಅಡುಗೆ ಮಾಡೋದು ಸಖತ್ತು ವಾಯ್ಸು. ಒಂದು ನಿಮಿಷ ಫ್ರೆಂಡ್ಸ್, ಅವರು ಇಲ್ಲಿ ಮನೆ ಕಟ್ಟೋರು ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಅವರು ಶೆಡ್ ಹಾಕೊಂಡವ್ರೆ. ಆ ಹುಡುಗರುಗಳು ಸಿಕ್ಕಾಪಟ್ಟೆ ಕೂಗಾಡ್ತಾರೆ, ಗೋಲಿನೂ ಆಡ್ತಾವ್ರೆ. ಹಂಗಾಗಿ ಮನೆ ಒಳಗಡೆ ಇರೋಕ್ಕಾಗಲ್ಲ, ಸಖತ್ತು ವಾಯ್ಸು. ನನಗಂತೂ ತಲೆನೋವು ಬಂದ್ಬಿಡ್ತೈತಿ ಈ ಥರ ಆದರೆ. ತಲೆಗೆ ಸ್ನಾನ ಮಾಡೋದಿಂದ ನಾನು ಹೇರ್ ಕೂಮ್ ಮಾಡೇ ಇಲ್ಲ, ಹಂಗೆ ನೋಡಿ. ಹಾಗೆ ಸುಮ್ಮನೆ ಒಂದು ಜಸ್ಟ್ ಈ ಥರ ಕ್ಲಿಪ್ ಹಾಕಿದ್ದೀನಿ. ನೋಡೋಣ, ಅಡುಗೆ ಏನು ಮಾಡೋಂಗಿಲ್ಲ ಇವಾಗ. ನೈಟ್ಗೆ ಸಾಂಬಾರು ಐತೆ. ಮಧ್ಯಾಹ್ನನೇ ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೀನಿ. ನೈಟಿಗೆ ಏನಾದರೂ ಅದ್ರ ಜೊತೆಗೆ ಬರೀ ಸಾಂಬಾರು ರೈಸ್ ತಿನ್ನೋಕ್ಕಾಗಲ್ಲ ಅಲ್ವಾ, ಅದ್ರ ಜೊತೆಗೆ ಏನಾದರೂ ಮೊಟ್ಟೆಲೇನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಮ್ಲೆಟ್ ಮಾಡಲ, ಇಲ್ಲಾಂದರೆ ಇನ್ನೊಂದು ಥರ ರೆಸಿಪಿ ಮಾಡ್ತೀನಿ. ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲ, ನಾಳೆ ಫುಲ್ ಅಮ್ಮ ಮನೇಲೇ ಇರ್ತೀವಿ. ನಾಳೆ ಏನೇನಾಗುತ್ತೆ ಅಂತ ವೀಡಿಯೋಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾಳೆ ಸಂಡೇ, ಅಮ್ಮ ಮನೇಲೇ ನಾನ್ ವೆಜ್ ಮಾಡೋಣ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೋ ನೋಡಬೇಕು. ಇವಾಗ ಕಾಫಿ ಕಾಯಿಸ್ಕೊಂಡು ಸ್ಟ್ರಾಂಗಾಗಿ ಬೆಳಗ್ಗೆ ಹೊತ್ತು ಇವಾಗ ಫುಲ್ಲು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಕಾಫಿ ಟೀ ಏನು ಕುಡಿತಿಲ್ಲ. ರಿಷಿನೂ ಅಷ್ಟೇ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನೋಡಿದ್ರೆ ಅವ್ನು ಸ್ಕೂಲಿಗೆ ಹೋಗಿದ್ದು ವೀಡಿಯೋಸ್ ಎಲ್ಲ ಇಷ್ಟ ಆಯ್ತಾ ಅಂತ ಹೇಳಿ. ಅವನಂತ ಸ್ಕೂಲಿಗೆ ಹೋಗಲ್ಲ ಅಂತ ಏನು ಹೇಳ್ತಿಲ್ಲ, ಅವನು ಹೋಗ್ತೀನಿ ಅಂತ ಹೇಳ್ತಾವನೆ. 2ನೇ ದಿವಸ ಸ್ವಲ್ಪ ನಾನು ಅದು ರೆಕಾರ್ಡ್ ಮಾಡಿಲ್ಲ. ಸ್ಕೂಲಿಗೆ ಬಿಡಬೇಕಾದ್ರೆ ಅವನು ಅಳ್ತಿದ್ದ. ಹಂಗಾದ್ರೂ ನಾನು ಬಿಟ್ಬಿಟ್ಟು ಸುಮ್ಮನೆ ಬಂದೆ. ನಾನು ಅವ್ನು ಮುಂದೆ ಅಳೋ ಥರ ಮಾಡಿದ್ರೆ, ಇಲ್ಲಾಂದರೆ ಅವ್ನು ಎತ್ಕೊಳಕ್ಕೆ ಹೋದ್ರೆ ಹಾಗೇನು ಮಾಡ್ತಾನೆ. ಅವ್ನು ಸ್ಕೂಲಿಗೆ ಹೋಗೋಕೆ ಇಷ್ಟನೇ ಆಗಲ್ಲ. ನನ್ನ ಹತ್ರ ನಮ್ಮಮ್ಮ ಎತ್ಕೊತಾರೆ ಅನ್ನೋದು ಬರುತ್ತೆ ಅವನಿಗೆ. ಹಂಗಾಗಿ ಬಿಟ್ಬಿಟ್ಟು ಬಂದೆ. ಆಮೇಲೆ ಸರಿ ಹೋದ್ನಂತೆ. ಫಸ್ಟ್ನೇ ದಿವಸ ಅವ್ನ ಸ್ಕೂಲಲ್ಲಿ ಏನು ಮಾಡಿಸಿದಾರೆ ತೋರಿಸ್ತೀನಿ, ಇಲ್ಲೇ ಇಟ್ಟಿದ್ದೀನಿ. ಈ ಥರ ಮಾಡಿಸೋರೆ, ಕಾಣಿಸ್ತೈತಾ? ಎ ಫಾರ್ ಆ್ಯಂಟ್ ಅಂತ ಅಂದ್ಬಿಟ್ಟು ಇದಕ್ಕೆ ಡ್ರಾಯಿಂಗ್ ಮಾಡಿಸೋರು. ಇದು ನನ್ನ ಮಗನೇ ಮಾಡಿರೋದನ್ನು ಡ್ರಾಯಿಂಗ್ ಮಾಡಿಸಿಲ್ಲ, ಸಾರಿ. ಡ್ರಾಯಿಂಗ್ಗೆ ಈ ಥರ ಕ್ರಯಾನ್ಸಲ್ಲಿ ಸ್ಕೆಚ್ ಮಾಡಿರೋದಷ್ಟೇ, ಪೈಂಟ್ ಮಾಡಿರೋದಾರ ಕಲರಿಂಗು ನೋಡಿ ಮಾಡೋನೆ. ಮತ್ತು ಲೈನ್, ಸ್ಟ್ರೈಟ್ ಲೈನ್ ಯಾವ ಥರ ಹಾಕಬೇಕು ಅನ್ನೋದನ್ನ ಈ ಥರ ಮಾಡೋರು. ಲೈನ್ ಮೇಲೆ ಅವರೇ ಕೈ ಇಟ್ಕೊಂಡು ಇದು ಮಾಡಿಸಿದ್ರಂತೆ. ಇದೊಂದು ಮಾಡಿಸೋರೆ ಫಸ್ಟ್ನೇ ದಿವಸ ಅಷ್ಟೇ. ಮತ್ತೇನು ಇಲ್ಲ. ಅಡುಗೆ ಮಾಡಬೇಕಾದ್ರೆ ಏನಾದರೂ ರೆಸಿಪಿ ಏನಾದರೂ ಮಾಡೋದು ನೋಡೋಣ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಬಂದು 5:15 ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕೆಲಸನೇ ಆಯಿತು ಫ್ರೆಂಡ್ಸ್. ಹೇಳಿದ್ನಲ್ವ, ಬಟ್ಟೆ ನೆನೆಸೋದು, ಮಿಷಿನ್ಗೆ ಹಾಕೋದು, ಈ ಥರ ಕೆಲಸನೇ ಆಯಿತು. ಹಂಗಾಗಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಬೆಳಗ್ಗೆ ಎದ್ದಿದ್ದು ಲೇಟು. ಯಾಕೆ ಅಂತಂದರೆ ಇವತ್ತು ರಿಷಿಗೆ ಸ್ಕೂಲು ಸ್ಯಾಟರ್ಡೆ ಸಂಡೇ, ಅವನಿಗೆ ಸ್ಕೂಲ್ ರಜೆ ಅಲ್ವಾ, ಸ್ಯಾಟರ್ಡೆ ಅಲ್ವಾ ಅಂದ್ಬಿಟ್ಟು ಚೆನ್ನಾಗಿ ಆರಾಮಾಗಿ ರೆಸ್ಟ್ ಮಾಡಿದೆ, ನಿದ್ದೆ ಮಾಡಿ ಬೆಳಗ್ಗೆ ಲೇಟಾಗಿದ್ದು. ನಾಷ್ಟನೂ ಲೇಟು. ಲೇಟಾಗಿದ್ದರೆ ಗೊತ್ತಲ್ವಾ, ನಾಷ್ಟ ಆಗೋದು ಲೇಟು, ಕಾಫಿ ಆಗೋದು ಲೇಟು, ಮನೆ ಕೆಲಸ ಆಗೋದಂತೂ ಇನ್ನೂ ಲೇಟು. ಅದೇ ಅವ್ನು ಸ್ಕೂಲಿಗೆ ಹೋಗೋದಾದ್ರೆ 9 o'clock ಒಳಗಡೆನೆ ಎಲ್ಲ ಕೆಲಸ, ಮನೇಲಿ ಇಂಥ ಕೆಲಸ ಐತೆ ಅನ್ನೋಂಗಿಲ್ಲ, ಎಲ್ಲ ಕೆಲಸನೂ ಕ್ಲಿಯರ್ ಮಾಡಿಬಿಟ್ಟಿರ್ತೀನಿ ಬೇಗ. ಅವ್ನು ಸ್ಕೂಲಿಗೆ ಹೋಗಿಲ್ಲ ಅಂದರೆ ಅವನು ಲೇಟಾಗಿ ಎದ್ದು ಡೈಲಿ ಕೆಲಸನೇ ಲೇಟಾಗುತ್ತೆ. ಹಾಗಾಗಿ ಸಾಂಬಾರೇನು ಮಾಡೋಂಗಿಲ್ಲ ಅಲ್ವಾ. ಇವಾಗೇನು ನೈಟ್ದೇನು ಯೋಚನೆ ಏನಿಲ್ಲ. ನೋಡೋಣ, ಏನಾದರೂ ಅದ್ರ ಜೊತೆಗೆ ನಾನು ಸ್ಪೆಷಲಾಗಿ ಏನಾದರೂ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇದು ನಮ್ಮ ಕಾಫಿ ಕುಡಿಯೋ ಪಾಯಿಂಟು ನೋಡಿ. ನಮ್ಮ ಮನೆ ಆಚೆಗಡೆ ಥರ ಇದೆ, ಕಲ್ಲಾಕ್ಸಿದ್ದಾರೆ. ಇಲ್ಲಿ ನಾವು ರಿಷಿಟ್ರು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತೊಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀವಿ. ರಿಷಿ ನೋಡಿ ಸೈಕಲ್ ಕಳಿತಿದೆ ಅಂತ ತೋರಿಸ್ತೀನಿ. ಅವ್ನು ಆ ಸೈಡ್ ಹೋಗ್ಬಿಟ್ಟ ಫ್ರೆಂಡ್ಸ್, ತೋರ್ಸೋಕ್ಕಾಗಲಿಲ್ಲ. ಇವಾಗ ಕಾಫಿ ಕುಡಿದ್ಬಿಟ್ಟು ಒಳಗಡೆ ಹೋಗಿ ಆಮೇಲೆ ವಿಡಿಯೋನ ಶೂಟ್ ಮಾಡ್ತೀನಿ. ಎಲ್ಲ ಮಕ್ಳು ಆಟ ಆಡ್ತಿರ್ತಾರಲ್ವ, ಸೌಂಡು ಜಾಸ್ತಿ. ಫ್ರೆಂಡ್ಸ್, ಮೊಟ್ಟೆಯಿಂದ ಏನಾದರೂ ರೆಸಿಪಿ ಮಾಡಬೇಕು, ತಿನ್ನಬೇಕು ಅನಿಸ್ತೈತೆ ಅಂತ ಹೇಳಿದ್ರಲ್ವಾ. ಸ್ಪೆಷಲ್ಲಾಗಿ ಏನು ಹೊಸ ರೆಸಿಪಿ ಏನು ಮಾಡ್ತಾ ಇಲ್ಲ. ಆಮ್ಲೆಟೇ ತಿನ್ನೋಣ ಅನಿಸ್ತಿತ್ತು. ಹಂಗಾಗಿ ಒಂದು ರೆಸಿಪಿ ನಾನು ಶೇರ್ ಮಾಡ್ತೀನಿ ನಿಮಗೆ. ಎಗ್ಗಿಂದ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಆಮ್ಲೆಟ್ ಹಾಕೋಣ ಅಂತ ಅನಿಸ್ತಿತ್ತು. ಹಾಗಾಗಿ ರಿಷಿನ ಗೊತ್ತು, ಅವನೇ ಕಿವಿ ಫ್ರೂಟ್. ಏನು ತಿಂತೀರಿಮ್ಮ? ಕಿವಿ
ಫುಡ್ ತಿಂತಾ ಇದೆಯಾ? ಅವನಿಗೆ ಸ್ಕೂಲ್ ಇಲ್ವಲ್ಲ, ಹಂಗಾಗಿ ಮನೇಲಿ ತಿನ್ನಲ್ಲ ಅಂದ್ಬಿಟ್ಟು ಇವಾಗ ಇಲ್ಲಿ ಕೂತಿದ್ನಲ್ವ ಕಟ್ ಮಾಡಿ ಹಾಕ್ಕೊಟ್ಟಿದ್ದೀನಿ. ರೈಸೂ ಆಗಿದೆ, ಸಾಂಬಾರು ಇದೆ. ಇವಾಗ ಆಮ್ಲೆಟ್ಗೆ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮ್ಲೆಟ್ಗೆ ಮೊಟ್ಟೆ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಚೆನ್ನಾಗಿಲ್ವಾ? ಬೇರೆ ತಿನ್ನು. ಅವನಿಗೆ ಸ್ವಲ್ಪ ಅದು ಕಾಯಿ ಥರ ಇತ್ತಲ್ವ ಅಂದ್ಬಿಟ್ಟು ಉಪ್ಪು ಹಾಕ್ಕೊಟ್ಟಿದ್ದೆ. ಸ್ವಲ್ಪ ಉಪ್ಪು ಚೆನ್ನಾಗಿಲ್ವಂತ ಅವನಿಗೆ ಉಪ್ಪು ಹಾಕಿರೋದಕ್ಕೆ. ಬೇರೆ ಕೆಳಗಡೆ ಇರೋ ತಣ್ಣಿನ ಅದಕ್ಕೆಲ್ಲ ಹಾಕಿಟ್ಟಿಲ್ಲ ನಾನು. ಇಷ್ಟು ತೊಗೊಂಡಿದ್ದೀನಿ. ಅದೇ ಸಿಂಪಲ್ ಫ್ರೆಂಡ್ಸ್, ಮಾಮೂಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು ಮತ್ತು ಮೊಟ್ಟೆ. ಆದರೆ ಚೆನ್ನಾಗಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟರಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ಪೂನಲ್ಲಾದ್ರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಬೀಟ್ ಮಾಡಿದ್ರೆ ಅದು ತುಂಬ ಸಾಫ್ಟಾಗಿ ಫ್ಲಫಿ ಆಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಮಾಡಿಕೊಂಡು ತಿನ್ನಬೇಕು. ಮಾಡೋಣ. ಸಾಲ್ಟ್ ಹಾಕೋತಾ ಇದ್ದೀನಿ ಫಸ್ಟು. ಇದು ತುಂಬ ಈಸಿ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೇಲಿ ಮಾಡ್ತೀರಾ. ಇದೇನು ರೆಸಿಪಿ ಏನಲ್ಲ, ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ರಿಷಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದಕ್ಕೆ ಹಾಕಿದ್ನಲ್ವಾ ವಿಡಿಯೋನ, ಸ್ವಲ್ಪ ಜನ ಎಲ್ಲ ಆಲ್ ದ ಬೆಸ್ಟ್ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ. ರಿಷಿ ಹತ್ರನೂ ಥ್ಯಾಂಕ್ಸ್ ಹೇಳಿಸ್ತೀನಿ. ರಿಷಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಒಂದು ಬಾಯಲ್ಲಿ ಇಟ್ಕೊಂಡವ್ನು, ಅದಕ್ಕೆ ಹಂಗೆ ಹೇಳ್ತಾವನೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ನನ್ನ ಮಗನಿಗೆ ಆಲ್ ದ ಬೆಸ್ಟ್ ಹೇಳಿದ್ದೀರಾ. ಈಗ ಮತ್ತೆ ಮಂಡೆಯಿಂದ ಸ್ಕೂಲ್ ಅವನಿಗೆ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಯಾಕೋ ಬೇಜಾರು ಫ್ರೆಂಡ್ಸ್, ತುಂಬ ಯಾಕೆ ಅಂತ ಗೊತ್ತಿಲ್ಲ, ಏನು ರೀಸನ್ ಅಂತಾನೆ ಗೊತ್ತಿಲ್ಲ. ಯಾಕೋ ಸ್ವಲ್ಪ ಬೇಜಾರು, ಏನು ರೀಸನ್ ಅಂತಾನೂ ಗೊತ್ತಿಲ್ಲ. ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ ನನಗೆ, ಆ ಥರ ಆಗ್ಬಿಟ್ಟೈತೆ. ಗ್ಲಾಸ್ ಆದರೂ ಮಾಡಲೇಬೇಕಲ್ವಾ, ಕೆಲಸ ಮಾಡೋಕೆ ಮೂಡಿಲ್ಲ ಅಂದ್ರೂ ಮಾಡಬೇಕು. ಈಗ ಮೊಟ್ಟೆ ಹಾಕೋತೀನಿ ನೆಕ್ಸ್ಟು. ನಾಲ್ಕು ಮೊಟ್ಟೆ ಹಾಕೋತೀನಿ. ಇದೇ ಜಾಸ್ತಿ ಐತೈತೆ, 4 ಮೊಟ್ಟೆ ಹಾಕಿದ್ರೆ ಇದೇ ಜಾಸ್ತಿ ಆಗುತ್ತೆ. ಬಾಯ್ಲ್ಡ್ ಎಗ್ ತಿನ್ನಕ್ಕೆ ಇಷ್ಟ ನನಗೆ. ಅಂದ್ರೆ ಬಾಯ್ಲ್ಡ್ ಎಗ್ ತಿಂದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಈಗಿರೋದೇ ಸಾಕು. ಇದನ್ನೇನೆ ಸಾರಿ ಫ್ರೆಂಡ್ಸ್, ಇವಾಗ ಸಣ್ಣ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ದಪ್ಪ ಆಗೋದೆಲ್ಲ ಏನು ಬೇಡ ಅಂದ್ಬಿಟ್ಟು. ಕಾಣಿಸ್ತಿಲ್ಲ ನಿಮಗೆ? ಒಂದು ನಿಮಿಷ. ಇವಾಗ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್? ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ಳೋಣ ಫಸ್ಟು. ಅದು ನೊರೆ ಥರ ಫುಡ್ ಜಾಸ್ತಿ ಬರಬೇಕು ಫ್ರೆಂಡ್ಸ್, ಅವಾಗ ಚೆನ್ನಾಗಿರುತ್ತೆ. ಪೂರ್ತಿ ನೊರೆ ಥರ ಬರಬೇಕು, ಆವಾಗ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಒಂದು 5 ಮಿನಿಟ್ಸ್ ಮಾಡ್ಕೊಳ್ಳಿದೆ ಅಂತ. ತಿನ್ಕೊಂಬ ಬೇಗ. ಉಪ್ಪು ಹಾಕಿದ್ದೀನಿ ಅದಕ್ಕೆ, ನಾನು ಉಪ್ಪಲ್ಲ. ಇವನು ಸ್ಕೂಲಲ್ಲಾದರೆ ಎಲ್ಲ ತಿನ್ಕೊಂಡು ಬರ್ತಾನೆ, ಮನೇಲಿ ಏನು ಕೊಟ್ಟರು ತಿನ್ನಲ್ಲ ಫ್ರೆಂಡ್ಸ್. ಇವನು ಹಣ್ಣುಗಳಂತೂ ತಿನ್ನೋದೇ ಇಲ್ಲ. ಸ್ಕೂಲಲ್ಲಾದರೆ ಬಾಕ್ಸ್ಗೆ ಹಾಕಿರ್ತೀನಲ್ಲ ತಿನ್ನೋ. ಮೊನ್ನೆ ಕ್ಯಾರೆಟು ಸೌತೆಕಾಯಿ ಒಳ್ಳೆ ಅಂತಂದಿದ್ದ, ಕಿವಿ ಫ್ರೂಟು ಮತ್ತು ಕಾಬೂಲ್ ಗ್ರೇಪ್ಸು, ಆ್ಯಪಲ್ಲು, ಬನಾನಾ ಎಲ್ಲ ಹಾಕ್ಕೊಟ್ಟಿದೆ. ಸ್ವಲ್ಪ ಮಾತ್ರ, ಏನು ಜಾಸ್ತಿ ಹಾಕ್ಕೊಡಲ್ಲ. ಚೂರು ಹಾಕ್ಕೊಡ್ತೀನಿ, ಎಲ್ಲ ಸ್ವಲ್ಪ. ಒಂದೇ ಥರ ತಿನ್ನಕ್ಕೆ ಅವ್ರಿಗೂ ಬೇಜಾರಾಗಬಾರ್ದಲ್ವಾ, ಹಾಗಾಗಿ ನೋಡಿ ಈ ಥರ ಬೀಟ್ ಮಾಡಿದ್ದೀನಿ. ನೊರೆ ಕಾಣಿಸ್ತಾ ಇದೆಯಾ ಸರಿಯಾಗಿ ಇಲ್ವಾ ಗೊತ್ತಿಲ್ಲ. ವಿಡಿಯೋ ಫೋಕಸ್ಸೇ ಆಗ್ತಾ ಇಲ್ಲ. ನೊರೆ ಥರ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿದೆ ನೊರೆ ಥರ. ಬಟ್ ಸಣ್ಣಗೆ ಆಮ್ಲೆಟ್ ಹಾಕೋಣ ಬನ್ನಿ ಫ್ರೆಂಡ್ಸ್. ನನಗೆ ಗೊತ್ತಿರೋ ಥರ ಆಮ್ಲೆಟು ಈ ಥರ ಹಂಚಿನ ಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ತವದ ಮೇಲೆ ಹಾಕೋಕ್ಕಿಂತ ಹಂಚಿನ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ನಾನು ತವ ತಗೊಂಡಿಲ್ಲ, ಹಂಚನ್ನೇ ತಗೊಂಡಿದ್ದೀನಿ ಆಮ್ಲೆಟ್ ಹಾಕೋಕ್ಕೆ. ಹಂಚು ಬಿಸಿ ಆಗಲಿ. ಕಾಣಿಸ್ತಿದೆ ಅಲ್ವಾ? ಅದು ಎಣ್ಣೆ, ಇದು ಹಪ್ಪಳ ಕರ್ದಿದ್ದೆ. ಇದು ಬಾಣಲಿ ಅದು ಹಂಗೆ ಇದೆ, ತೊಳೆದಿಡ್ಬೇಕು. ಅದು ಆಯಿಲ್ದು ಬಾಟಲ್ ಇದೆಯಲ್ವ, ಅದಕ್ಕೆ ಹಾಕಬೇಕು. ಈ
ಥರ ಒಂದು ಕಪ್ಪಲ್ಲೂ ಇಟ್ಟಿರ್ತೀನಿ ನಾನು, ಸ್ಪೂನ್ ಹಾಕಿ. ಇದು ದೋಸೆ ಆ ಥರ ಚಪಾತಿ ಆ ಥರಕ್ಕೆ ಏನ್ಕಾರ ಯೂಸ್ ಆಗುತ್ತಲ್ವಾ. ಸ್ಪೂನಲ್ಲಾದರೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ಅಂದ್ಬಿಟ್ಟು. ಇದ್ರಲ್ಲಿ ಹಿಂಗೆ ಹಾಕಿದ್ರೆ ಫುಲ್ಲು ಬಂದ್ಬಿಡುತ್ತೆ. ಹಾಗಾಗಿ ಅಂಚು ಎಲ್ಲ ಫುಲ್ಲು ಕ್ಲೀನಾಗಿ ಬಿಸಿ ಆಗಲಿ. ಇವಾಗ ಒಂದೇ ಒಂದು ಮಾತ್ರ ಸ್ಯಾಂಪಲ್ಗೆ ಹಾಕ್ತೀನಿ ಅಷ್ಟೇ ಆಮ್ಲೆಟು, ಎಲ್ಲ ಹಾಕಲ್ಲ. ನಮ್ಮ ಮನೆಯವ್ರು ಎದ್ಮೇಲೆ ಹಾಕೋಣ. ಊಟ ಮಾಡ್ಬೇಕಾದ್ರೆ ಹಾಕೋತೀವಿ. ಊಟನ ಇನ್ನೇನು ಮಾಡಬೇಕು, ಅದು ಇವಾಗ ಒಂದು ಟೇಸ್ಟ್ ನೋಡೋಣ ಯಾವ ಥರ ಬಂದೈತಿ. ಮೊಟ್ಟೆ ಫಸ್ಟ್ ಸಖತ್ತು ತಿಂತಿದ್ದು ಫ್ರೆಂಡ್ಸ್ ನಾನು, ಅದಕ್ಕೆ ಈ ತರ ದಪ್ಪ ಆಗಿರೋದು ಅಂತ ಅನ್ಸುತ್ತೆ. ಸಣ್ಣ ಇರೋರ್ಗೆ ಟಿಪ್ಸು ಏನಪ್ಪಾ ಅಂದ್ರೆ ಡೈಲಿ ಚೆನ್ನಾಗಿ ಮೊಟ್ಟೆ ಬಾಯ್ಲ್ಡ್ ಎಗ್ ತಿಂದ್ರೆ ಬೇಗನೆ ದಪ್ಪ ಆಯ್ತಾರೆ. ನಾನು ಫಸ್ಟ್ ಹಂಗೆ ಮಾಡಿದ್ದು. ನಾನು ಇಷ್ಟು ದಪ್ಪ ಇರಲಿಲ್ಲ ಫ್ರೆಂಡ್ಸ್. ನಂದು ಚೈಲ್ಡ್ಹುಡ್ ಪಿಕ್ನ ಆದ್ರೆ ಶೇರ್ ಮಾಡ್ತೀನಿ. ನಮ್ಮ ಅಮ್ಮ ಮನೆಗೆ ಹೋಗ್ತೀನಲ್ವಾ, ಅಲ್ಲಿ ಐತೆ ನೋಡಿ. ನಾನು ಯಾವ ಥರ ಇದ್ದೆ ಅಂತ. ಇಷ್ಟು ದಪ್ಪ ನಾನು ಇರಲೇ ಇಲ್ಲ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾನೇ ಸಣ್ಣ ಇದ್ದೀನಿ ನಾನು. ಇವಾಗ ಅಂದ್ರೆ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಎಲ್ಲರೂ ದಪ್ಪ ಆಗೋದು ಕಾಮನ್ನು. ಅಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ದಪ್ಪ ಆಗಿದ್ದೀನೋ ಏನೋ ಗೊತ್ತಿಲ್ಲ. ಇವಾಗ ಎಣ್ಣೆ ಹಚ್ಕೋತಾ ಇದ್ದೀನಿ ಹಂಚಿಗೆ. ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಎದಳುತ್ತೆ ಅಂತ. ಇದು ಆಮ್ಲೆಟ್ ಈಗ ಹಾಕೋಣ. ಆಮ್ಲೆಟ್ನ ಬಿಸಿ ಆಗಿದೆ ಸಾಕು. ಆಮ್ಲೆಟ್ಗೆ ಜಾಸ್ತಿ ಏನು ತವ ಏನು ಕಾದೋಗೋದೇನು ಬೇಡ, ಇಷ್ಟು ಬಿಸಿ ಆದ್ರೆ ಸಾಕು. ಈ ತರ ಸೈಡಿಂದ ಬಿಡ್ತಾ ಇದ್ದೀನಿ, ಯಾಕೆಂದ್ರೆ ಸೆಂಟ್ರಿಗೆ ಅದೇ ಬರುತ್ತೆ. ಸ್ಪೂನ್ ತಗೋಬೇಕಿತ್ತು, ನಾನು ಹಂಗೆ ಬಿಟ್ಟೆ. ಇದು ಚಿಕ್ಕದಾಗಿ ಬಿಟ್ಟಿದ್ದೀನಿ ನಾನು, ದೊಡ್ಡದಾಗಿ ಹಾಕ್ತೀನಿ ಆಮ್ಲೆಟ್ನ. ಈ ಪುಟಾಣಿಗೆ ಹಾಕಿದ್ದೀನಿ, ಟೇಸ್ಟ್ ನೋಡಕ್ಕಲ್ವಾ ಸಾಕು ಇಷ್ಟು ಚಿಕ್ಕದಾಗೇನೆ ಅಂತ. ಇದು ಎತ್ತಕ್ಕೆ ಕೈ ತಗೋಣ. ಮೀಡಿಯಂ ಫ್ಲೇಮಲ್ಲೇ ಬೇಯಲಿ ಇದು. ಏನು ಇದು ಸಾಕಾ? ಇವ್ಗಾಗ್ಲೇ ನೋಡಿ ಒಂದೇ ಹಣ್ಣು ಕಟ್ ಮಾಡಿದ್ದು ನಾನು. ಅದರಲ್ಲಿ ಒಂದು 3 ಪೀಸ್ ತಿಂದವನೇನೋ ಅಷ್ಟೇ, ಮಿಕ್ಕಿದ್ದೆಲ್ಲ ಇಲ್ಲೇ ಐತೆ. ಆದ್ರೆ ಸಾಕಂತವನಿಗೆ. ಇವನ್ನೆಲ್ಲ ಹಿಂಗೆ ಮನೇಲಿದ್ರೆ ಕಿವಿ ಫ್ರೂಟ್ ಉಪ್ಪ ತಿಂದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವನಿಗೆ ಅದು ಇನ್ನೂ ಸ್ವಲ್ಪ ಕಾಯಿ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತೆ, ಹುಳಿ ಜಾಸ್ತಿ ಐತಲ್ವಾ ಅಂತ. ಎಣ್ಣೆ ಹಾಕೋದು ಏನಪ್ಪಾ ಅಂದ್ರೆ ಆಮ್ಲೆಟ್ ಕಿತ್ತೋಗಲ್ಲ ನೋಡಿ. ಕಿತ್ತಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ ಸಿಂಪಲ್. ಒಂದ್ ಸೈಡ್ ಬೆಂದಿದೆ, ಬೇಗನೆ ಬೆಂದು ಹೋಗುತ್ತೆ ಫ್ರೆಂಡ್ಸ್. ಮೊಟ್ಟೆ ಐಟಮ್ ಯಾವ್ದಾದ್ರು ಅಷ್ಟೇ ಬೇಗ ಬೇಯುತ್ತೆ, ಅದೊಂದು ಒಳ್ಳೆ ವಿಷಯ. ಇದು ಮಿಕ್ಕಿದ ಆಮೇಲೆ ಹಾಕೋಣ. ಇವಾಗ ಇದನ್ನ ಟೇಸ್ಟ್ ಮಾಡೋಣ ಯಾವ ತರ ಇದೆ, ಉಪ್ಪು ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ. ಫಸ್ಟ್ ಎಲ್ಲ ಹಾಕ್ಬಿಡ್ಬಾರ್ದು, ಯಾವ್ದೇ ಆದ್ರೂ ಅಷ್ಟೇ. ಕಬಾಬ್ ಆಗಿರ್ಲಿ, ಈ ತರ ಐಟಮ್ ಏನೇ ಮಾಡಿದ್ರು ಒಂದು ಫಸ್ಟ್ ಹಾಕೊಂಡು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ನಮ್ಗೆ ಉಪ್ಪು ಖಾರ ಎಲ್ಲ. ಖಾರ ಕಡಿಮೆ ಇದ್ರೆ ಬೇಕಾದ್ರೆ ಖಾರದ ಪೌಡರ್ ಹಾಕೋಬಹುದು, ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೋಬಹುದು, ಆ ತರ. ಇದು ಚೆನ್ನಾಗಿ ನಾನು ಇನ್ನೂ ಬೀಟ್ ಮಾಡಿದ್ರೆ ಇನ್ನೂ ಫ್ಲಫಿ ಫ್ಲಫಿಯಾಗಿ ಬಂದಿರ್ತಿತ್ತು. ನೋಡಿ ಫ್ರೆಂಡ್ಸ್, ನಮ್ಮನೆ ಆಮ್ಲೆಟ್ ಈ ತರ ಇರುತ್ತೆ. ನೀವೆಲ್ಲ ಯಾವ ತರ ಮಾಡ್ತೀರಾ ಅಂತ ಹೇಳಿ ನೋಡಿ. ಈ ತರ ಐತೆ, ತುಂಬಾ ಬಿಸಿ ಬಿಸಿ ಐತಿ. ಇವಾಗ ಏನಾರ ತಿಂದ್ರೆ ಅಷ್ಟೇ ಬಾಯಿ ಸುಡುತ್ತೆ ನೋಡಿ. ಈ ತರ ಒಳಗಡೆ ದೋಸೆ ತರ ಸ್ಪಂಜ್ ತರ ಐತೆ ನೋಡಿ. ಅದಿನ್ನ ಚೆನ್ನಾಗಿ ಬೀಟ್ ಮಾಡಿದ್ರೆ ಫ್ರೆಂಡ್ಸ್ ಇನ್ನ ಎಷ್ಟಪ್ಪ ಬರುತ್ತದು, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ತಾ ಇದೀನಿ. ಸೂಪರ್ ಆಗಿದೆ. ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ ಫ್ರೆಂಡ್ಸ್. ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್, ನಾನು ಉಪ್ಪು ಕೈಯಲ್ಲೇ ಹಾಕೋದು, ಅಳತೆ ಕೈ ಅಳತೆಗೆನೆ ಸುತ್ತೈತಿ. ನಾನು ಉಪ್ಪನ್ನ ಕೈ ಅಳತೆಗೆನೆ ಹಾಕ್ತೀನಿ. ಆದ್ರೆ ಟೇಸ್ಟ್ ಮಾತ್ರ ಕರೆಕ್ಟ್ ಆಗಿ ಯಾವ್ದು ಹೆಚ್ಚು ಕಮ್ಮಿ ಆಗೋದಿಲ್ಲ. ಕೈ ಅಳತೆಲಿ ಒಂದ್ಸಲ ಹಾಕಿದ್ರೆ ಕರೆಕ್ಟ್ ಆಗಿ ಇರುತ್ತೆ, ಅದೇನೋ ಗೊತ್ತಿಲ್ಲ. ಕಣ್ಣಳ್ತೆಲೆ ನೋಡಿ ಹಾಕ್ತೀನಿ ಉಪ್ಪನ್ನ, ಅದೊಂದು ಚೆನ್ನಾಗಿದೆ ಫ್ರೆಂಡ್ಸ್.
ನನ್ನ ಮಗ ನಾನು ಅವಾಗಲೇ ರೂಮಲ್ಲಿ ಲೈಟ್ ಆಫ್ ಮಾಡಿರಲಿಲ್ಲ ಅವನು. ಇನ್ನು ರೂಮಲ್ಲಿ ಲೈಟ್ ಆಫ್ ಮಾಡಿ ಬರಲಿಲ್ಲ, ಹೋಗು ನೀನು ಹೇಳಿ ಮಾತು ಕೇಳೋಣ, ನಾನು ವಿಡಿಯೋನೇ ಮಾಡಲ್ಲ ಅಂತಂದರೆ, ಅಮ್ಮ ನಾನು ಲೈಟ್ ಆಫ್ ಮಾಡಿ ಬರ್ತೀನಮ್ಮ, ನಾನು ಸೈಲೆಂಟ್ ಆಗಿರ್ತೀನಮ್ಮ, ನೀನು ವಿಡಿಯೋ ಮಾಡಮ್ಮ ಅಂತ ಹೇಳ್ತಾನೆ. ಪಾಪ ಅಲ್ವಾ ಫ್ರೆಂಡ್ಸ್, ಮಕ್ಕಳು ಎಷ್ಟು ಇನ್ನೋಸೆಂಟು ಅಂತಂದರೆ ನೋಡಿ, ನನ್ನ ಮಗ ಎಷ್ಟು ಇನ್ನೋಸೆಂಟ್ ಗೊತ್ತಾ ಪಾಪ. ಆದರೆ ಒಂದೊಂದ್ಸಲ ಹೊಡೆದ್ಬಿಡ್ತೀನಿ ಫ್ರೆಂಡ್ಸ್, ನಾನು ನಿಜ ಕೋಪ ತಡಿಯಲ್ಲ, ಹಂಗಾಗಿ ಒಂದೊಂದ್ಸಲ ಹೊಡೆದ್ಬಿಡ್ತೀನಿ. ಏನಮ್ಮ ಅದೆಲ್ಲ ತಗೋಬಾರ್ದು, ಅಂದರೆ ತೀಟೆ ಮಾಡ್ತಾವಲ್ವ ಅವಾಗ ಸಿಟ್ಟು ಬರುತ್ತೆ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಯಾಕೋ ಒಂಥರ ಹಿಂಗೆ ಮುಡ್ಚ್ಕೊಂಡಾಗ ಈ ತಗೋಯ್ತು ಕಾಲಿಟ್ಬಿಟ್ಟು ಅಮ್ಮ ಹಿಂದೆ ಮೇಲೆ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರು ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ, ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಸಲ ರಿಷಿಗೆ ಯಾರೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ರಿಷಿ ಎಲ್ಲರಿಗೂ ಫ್ಲೈಂಗ್ ಕಿಸ್ ಕೊಡು, ನನ್ನ ಮಗನ ಕಡೆಯಿಂದ ಅವ್ರಿಗೊಂದು ಫ್ಲೈಂಗ್ ಕಿಸ್ ಕೂಡ. ಓಕೆ ಫ್ರೆಂಡ್ಸ್, ಆ ವಿಡಿಯೋ ಎಂಡ್ ಮಾಡೋಣ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.